ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ರುಚಿ ರುಚಿ ಸವಿರುಚಿ. ಈ ದಿನ ಯಾವ ರುಚಿ ಯಾರು ಹೇಳ್ಕೊಡ್ತಾರೆ? ನೀವು ಕೂಡ ಕಾತರದಿಂದ ಕಾಯ್ತಾ ಇರ್ತೀರಿ ಏನು ರುಚಿ ಇರುತ್ತೆ ಅಂತೇಳಿ. ಸೊ ನಾನು ಕೂಡ ಅಷ್ಟೇ ಕುತೂಹಲದಿಂದ ಕಾಯ್ತಾ ಇದ್ದೇನೆ. ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಚೇತನಾ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಚೇತನಾ ಅವರೇ, ತಾವು ಏನು ಮಾಡ್ಕೊಂಡಿದ್ದೀರಿ? ನಾನು ಮ್ಯಾಥ್ಸ್ ಲೆಕ್ಚರರ್ ಆಗಿದ್ದೇನೆ. ಮ್ಯಾಥ್ಸ್ ಲೆಕ್ಚರರ್? ಓಹ್, ಸೊ ಹಾಗಾದ್ರೆ ಕ್ಯಾಲ್ಕುಲೇಷನ್ಸ್ ಅಲ್ಲಿ ತುಂಬಾ ಪಕ್ಕ ಇರ್ತೀರಿ. ಪಕ್ಕ. ಸೊ ಮಕ್ಕಳಿಗೆ ಏನಾದರೂ ಮಿಸ್ಟೇಕ್ಸ್ ಆದರೆ ಏನಾದರೂ ಲೆಕ್ಚರರ್, ನೀವು ಟೀಚರಾ? ಟೀಚರ್ ಅಂಡ್ ಲೆಕ್ಚರರ್ ಬೋತ್, 10th ಮತ್ತೆ PUC ಬೋತ್ ಹ್ಯಾಂಡ್. ಅಂದ್ರೆ ಒಂದೇ ಇದರಲ್ಲಿ ಭಾರತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕುಳಾಯಿ ಮತ್ತೆ MDS PU ಕಾಲೇಜ್ ಕುಳಾಯಿ ಒಟ್ಟಿಗೆ, ಅದು ಎರಡರಲ್ಲೂ ಕೂಡ. ಸೊ ನೀವು ಹಾಗಾದ್ರೆ ಟೀಚರ್ ಅಂಡ್ ಲೆಕ್ಚರರ್? ಹೌದು. ಸೊ ಅದು ನಿಮ್ಗೆ ಕ್ಲಾಸಸ್ಗೆ ಏನಾದ್ರು ಕ್ಲಾಸಸ್ ಆಗೋದಿಲ್ಲ? ಅಷ್ಟೇನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆ ಓಕೆ, ಸರಿ. ನೋಡೋಣ, ಇವತ್ತು ಟೀಚರ್ ಕಮ್ ಲೆಕ್ಚರರ್ ನಮ್ಮ ಜೊತೆಗಿದ್ದಾರೆ. ಏನೆಲ್ಲ ಹೇಳ್ಕೊಡ್ತೀರಿ ನೋಡೋಣ. ಸೊ ನಮ್ಗೆ ಇವತ್ತು ನಮ್ಮ ಇದು ಕುಕಿಂಗ್ ಕ್ಲಾಸಲ್ಲಿ ಯಾವುದು ರೆಸಿಪಿ ಸ್ಟಾರ್ಟ್ ಆಗುತ್ತೆ? ಪಾಲಕ್ ಚಪಾತಿ ಮತ್ತೆ ಟೊಮೆಟೊ ಗೊಜ್ಜು. ಪಾಲಕ್ ಚಪಾತಿ ಮತ್ತೆ ಟೊಮೆಟೊ ಗೊಜ್ಜು. ಟೊಮೆಟೊ ಗೊಜ್ಜು ಅದರ ಕಾಂಬಿನೇಷನ್. ಹೌದೌದು. ಸರಿ, ಹಾಗಾದ್ರೆ ನಮ್ಮ ಕ್ಲಾಸ್ ರೂಮ್ಗೆ ಹೋಗೋಣ. ಓಕೆ, ಬನ್ನಿ. ಎಸ್ ಚೇತನಾ ಅವರೇ, ಟೀಚರ್ ಕಮ್ ಲೆಕ್ಚರರ್. ಸೊ ನಮ್ಗೀಗ ಯಾವ ಇದು ಪಾಲಕ್ ಚಪಾತಿ ಕಲಿಸ್ಕೊಡ್ತೀವಿ. ಕೇಕ್ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನೀರಿಡಬೇಕು ಬೌಲಲ್ಲಿ, ಒಂದು ಬಿಸಿ ಮಾಡಲಿಕ್ಕೆ. ಇದು ಸಾಕಾಗತ್ತಲ್ವಾ? ಸಾಕು. ಒಂದು 1.5 ಗ್ಲಾಸ್ ಇಡಿ ನೀರು. ಅದು ಹಾಕಿ, ಅದು ಬಿಸಿ ಆಗುವಾಗ ಇದನ್ನು ಹಾಕಿದ್ರೆ ಬೇಯಬೇಕು ಇದೊಂಚೂರು ಅದರಲ್ಲೇ, ನೀರಲ್ಲೇ. ಸಾಕಾ? ಸಾಕು. ಅದು ಕುದಿ ಬರಬೇಕು. ಓಕೆ. ಸೊ ನಿಮಗೆ ಮ್ಯಾಥ್ಸ್ ಕಲಿಸೋದು ಈ ಸ್ಕೂಲಲ್ಲಿ ಈಸಿ ಅನ್ಸುತ್ತಾ ಅಥವಾ ಇದು ಕಾಲೇಜಲ್ಲಿ ಈಸಿ? ಸೊ ಎಲ್ಲ ಫಸ್ಟ್ ಇಲ್ಲಿ ಕಲ್ತು ಬಂದಿರ್ತಾರಲ್ಲ, ಸೊ ಅದು ಈಸಿ. ಇನ್ನೊಂದು ಈಸಿ ಹೇಗೆ ಗೊತ್ತಾ, ನೀವು ಇಲ್ಲೇ ಕಲಿಸಿರ್ತೀರಿ. ಮಾಡ್ತಾ ಇರೋದು 10th, ಇಷ್ಟೊಂದು ಕಾಲೇಜ್ ಮಾತ್ರ ಮಾಡ್ತಾ ಇದ್ದಾರೆ. ಓಕೆ ಓಕೆ ಓಕೆ. ಈ ಸಲ ಫಸ್ಟ್ ಟೈಮ್ 10th ಮಾಡ್ತಾ ಇದ್ದಾರೆ. 10th ಹೇಳ್ಕೊಡ್ತಾ ಇದ್ದೀರಿ. ಸೊ ನೀವೀಗ ಯಾವುದೇ ಒಂದು ಲೆಸನ್ ಚಾಪ್ಟರ್ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಫಸ್ಟ್ ನೀವು ಹಿಂದಿನ ದಿವಸ ಸ್ವಲ್ಪ ಪ್ರಿಪೇರ್ ಆಗ್ತೀರಾ ಹೇಳ್ಕೊಡುವಾಗ? ಎಲ್ಲಾದ್ರೂ ತಪ್ಪಾದ್ರೆ ಅಂತೇಳಿ ಎವ್ರಿ ಟೈಮ್ ಪ್ರಿಪೇರ್ ಆಗಬೇಕು. ಮತ್ತೆ ಇಂಟ್ರೊಡಕ್ಷನ್ ಸರಿಯಾಗಿ ಮಾಡಬೇಕು ಕ್ಲಾಸಸ್ ಬಿಫೋರ್ ದಟ್. ಸೊ ಆಗ ಟೀಚರ್ ಕೂಡ ಯಾವಾಗಲೂ ಕಲಿತಾ ಇರಬೇಕು. ಟೀಚರ್ಸ್ ಕೂಡ ಕಲಿತಾನೆ ಇರಬೇಕು. ಲರ್ನಿಂಗ್ ಪ್ರೋಸೆಸ್ ಅದು ಯಾವಾಗಲೂ. ಒಂದು ಟೀಚರ್ಸಿಗೆ ಸಹ ಅದು ಲರ್ನಿಂಗ್ ಪ್ರೋಸೆಸ್ ಆಗಲೇಬೇಕು. ಹಾಕೋದ ನೀರು ಕುದೀತಾ ಇದೆ. ಓಕೆ. ಪಾಲಕ್ ಸೊಪ್ಪು ಹಾಕ್ತಾ ಇದ್ದೇನೆ. ಸ್ವಲ್ಪ ಹೊತ್ತಲ್ಲಿ ಬೇಯುತ್ತೆ, ಬೇಗ ಬೇಯುತ್ತೆ. ಅಂದ್ರೆ ತುಂಬಾ ಬೇಯಬೇಕು ಅಂತ ಇಲ್ಲ, ಸ್ವಲ್ಪ ಬೇಯುತ್ತೆ. ಅದು ಆಲ್ಮೋಸ್ಟ್ ಪಾಲಕ್ ಬೇಗ ಕೊಚ್ಚು ಹಾಕಿದ್ದೇವಲ್ಲ, ಸ್ವಲ್ಪ ಬೇಗ ಬೇಯುತ್ತೆ. ಸೊ ನಿಮ್ಮ ಇದು ಕಾಲೇಜ್ ಆ್ಯಂಡ್ ಸ್ಕೂಲಲ್ಲಿ ಇದು ಕೋಯೆಡಾ ಅಥವಾ ಹೇಗೆ? ಎಲ್ಲ ಎಜುಕೇಶನ್. ಹುಡುಗಿರಿಗೆ ಕಲಿಸೋದು ಕಷ್ಟವಾ?
ಹುಡುಗರಿಗೆ ಕಲಿಸೋದು ಕಷ್ಟ. ಹುಡುಗರಿಗೆ ಅವರು ನಿಮ್ಗೆ ಕ್ವೆಶನ್ ಮೇಲೆ ಕ್ವೆಶನ್ ಹಾಕಿ ನಿಮ್ಮನ್ನೇ ಸ್ವಲ್ಪ ಹೌದು, ಹುಡುಗಿಯರು ಸ್ವಲ್ಪ ಸೋಬರ್ ಆಗಿರ್ತಾರೆ. ಆಫ್ ಮಾಡಿ, ಅದರಲ್ಲೇ ಇರಲಿ 1 ನಿಮಿಷ ಹಾಗೆ. ಮಿಕ್ಸಿ ಜಾರ್ ತಗೊಂಡು ಹಸಿಮೆಣಸು ಮತ್ತು ಶುಂಠಿ, ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು ಕೂಡ ಹಾಕ್ಬೇಕಾ? ಹಾಕಿ, ತೊಂದರೆ ಇಲ್ಲ. ಸೊ ಇಲ್ಲಿ ಇಟ್ಕೊಳ್ತೀನಿ, ಈಸಿ ಅನ್ಸುತ್ತೆ. ಹಾಕಿ. ಕೆಲವರು ಡೈರೆಕ್ಟ್ ಆಗಿ ತಿನ್ನೋದಿಲ್ಲಲ್ಲ, ಪಾಲಕ್ ಪಲ್ಯ ಅದು ಇದು ಈ ತರ ಮಿಕ್ಸಿ ಮಾಡಿ ಚಪಾತಿ ಮಾಡಿ ಬಿಟ್ರೆ ಗೊತ್ತೇ ಆಗೋದಿಲ್ಲ. ಕಲರ್ ಮಾತ್ರ ಗ್ರೀನ್ ಚಪಾತಿ ಬರುತ್ತಲ್ಲ, ಖುಷಿ ಆಗುತ್ತೆ. ಕಲರ್ನು ಚೆನ್ನಾಗಿರುತ್ತೆ. ಹೌದು, ಅಂಡ್ ಅದರ ಖುಷಿ ಆಗುತ್ತೆ ಕೂಡ ಸಿಗುತ್ತೆ. ಹೌದು. ಸಾಕು ಅನ್ಸತ್ತಲ್ಲ? ಹಾ, ಸಾಕು. ಅದಿಟ್ಕೊಳ್ಳಿ, ನೀರು ಕಲಿಸ್ಲಿಕ್ಕೆ ಬೇಕು. ಸೊ ಹಾಗಾದ್ರೆ ಆ ನೀರು ಕೂಡ ವೇಸ್ಟ್ ಇಲ್ಲ ಇಲ್ಲ, ಅದರಲ್ಲೇ ಚಪಾತಿ ಕಲಿಸಿದ್ರೆ ಆಯ್ತು, ಬಿಸಿ ಬಿಸಿ ಇರುತ್ತೆ ಅಲ್ಲ. ಪೇಸ್ಟ್ ಮಾಡ್ಕೊಳ್ಳಿ. ಈಗ ಮಿಕ್ಸಿಂಗ್ ಬೌಲ್ಗೆ ಸ್ವಲ್ಪ ಗೋಧಿ ಹಿಟ್ಟು ತಗೋಬೇಕು. ಸ್ವಲ್ಪ ಉಪ್ಪು, ಮಿಕ್ಸಿ ಮಾಡಿಟ್ಟದ್ದು, ಶುಂಠಿ, ಹಸಿಮೆಣಸು, ಪಾಲಕ್, ಪಾಲಕ್ ಬೇಯಿಸಿದ ನೀರಿದೆ ಅಲ್ಲ ಅದನ್ನೇ ಹಾಕ್ಕೊಳ್ಳುವ. ಸ್ವಲ್ಪ ಚಪಾತಿ ಅದಕ್ಕೆ ಕಲಸಿದ್ರೆ ಆಯ್ತು. ಅದರದ್ದು ಇದು ಕಲಸಿ ಇಟ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಒಂದು ½ an hour ಇಟ್ಟರೆ ಚೆನ್ನಾಗಿ ಬರುತ್ತೆ. ಸೊ ಚಟ್ನಿ ಅವಶ್ಯಕತೆ ಬರುತ್ತಾ ಹೇಗೆ ಇದಕ್ಕೆ? ಇದಕ್ಕೆ ಗೊಜ್ಜು ಚೆನ್ನಾಗಿರುತ್ತೆ, ಗೊಜ್ಜು, ಟೊಮೆಟೊ ಗೊಜ್ಜು. ಓ, ಅದಕ್ಕೆ ನೀವು ಅದನ್ನ ಮಾಡ್ತಾರೆ. ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ. ಆಯಿಲ್ ಹಾಕ್ಬೇಕಾ? ಸ್ವಲ್ಪ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಯೂಶುವಲ್ ಚಪಾತಿ ಹಿಟ್ಟಿನ ಹದಕ್ಕೇನೆ ಕಲಸಿ ಇಟ್ಕೊಂಡ್ರೆ ಆಯಿತು. ಎಸ್. ಸೊ 10 minutes ನಂತರ ಈ ಥರ ಆಗಿದೆ. ಸೊ ಇನ್ನು ಡೈರೆಕ್ಟ್ ಲಟ್ಟಿಸಿ ಇಮಿಡಿಯೇಟ್ ಕಾಯಿಸ್ಕೊಳ್ಳೋದು. ಕಾಯಿಸೋದು, ತವ ಇಟ್ಕೊಂಡ್ಬಿಡ್ತೀವಿ. ಆಸ್ ಯೂಶುವಲ್ ಚಪಾತಿ ಮಾಡ್ತೇವಲ್ಲ ಮನೆ. ತುಂಬಾ ಸಾಫ್ಟ್ ಆಗಿ ಬರುತ್ತೆ ಅಲ್ಲ? ರೆಗ್ಯುಲರ್ ಹೇಗೆ ಚಪಾತಿ ನಾವು ಮನೇಲಿ ಮಾಡ್ತೇವೆ ಅದೇ ತರ ಬರುತ್ತೆ, ಏನು ಚೇಂಜಸ್ ಆಗೋದಿಲ್ಲ. ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಬಿಟ್ರೆ ಮತ್ತೆ ಹಾಗೆ ಇರುತ್ತೆ. ಕೆಲವರು ಈ ಮೆಂತೆ ಸೊಪ್ಪನ್ನ ಹಾಕಿ ಅದು ಸಹ ಮಾಡ್ತಾರೆ, ಚಾಪ್ ಮಾಡಿ ಚಾಪ್ ಮಾಡಿ ಹಾಕ್ತಾರೆ, ಅದು ಸಹ ಚೆನ್ನಾಗಿರುತ್ತೆ. ಯಾರೆಲ್ಲ ಈ ಸೊಪ್ಪು ಎಲ್ಲ ತಿನ್ನಲ್ಲ ಅವ್ರನ್ನೆಲ್ಲ ತಿನ್ಸೋ ಆಕ್ಚುಲಿ ಅಲ್ವಾ? ತುಂಬಾ ಒಳ್ಳೇದು. ಟೀಚರ್ ಸರ್ಕಲ್ ಮಾಡೋದು ಮಾತ್ರ ಕ್ಲಾಸಲ್ಲಿ, ಇಲ್ಲಿ ಸರ್ಕಲ್ ಅಷ್ಟು ಕರೆಕ್ಟ್ ಆಗಿ ಬರುತ್ತಾ? ಮ್ಯಾಥ್ಸ್ ಟೀಚರ್ ಹೋಗಿ ಅಲ್ಲ, ಶ್ರೀಲಂಕಾ ಬರ್ಬೋದು. ಬಯಾಲಜಿ ಜಿಯೋಗ್ರಫಿ ಟೀಚರ್ ಆಗ್ತೀರಿ ಆಮೇಲೆ. ಪರವಾಗಿಲ್ಲ, ತೊಂದರೆ ಇಲ್ಲ. ಎಸ್, ಎಣ್ಣೆ ಹಾಕಿ ಈಗಲೇ ಫಸ್ಟ್ ಹಾಕೊಳ್ಳ. ಸ್ವಲ್ಪ ಕಾಯಿಲಿಲ್ಲದಿದ್ರೆ ತೊಂದರೆ. ಆಯಿಲ್ ಹಾಕ್ಲಾ? ಹಾಕಿ. ಸ್ವಲ್ಪ ಸಾಕಾಗ್ತದಲ್ಲ? ಸಾಕು ಸ್ವಲ್ಪ. ಮತ್ತೆಲ್ಲ ಪ್ರೋಸೆಸ್ ರೆಗ್ಯುಲರ್ ಚಪಾತಿ ಹೇಗೆ ಮಾಡ್ತೇವೆ ನಾವು, ಕಾಯಿಸೋದೆಲ್ಲ ಹಾಗೆ ಮಾಡಿದ್ರೆ ಆಯ್ತು. ಸೊ ನೀವು ಬರೀ ಒಂದು ಸಬ್ಜೆಕ್ಟ್ ಮಾತ್ರ ಟೀಚ್? ಹೌದು, ನಾವಂದ್ರೆ ಗ್ರಾಜುಯೇಷನ್ ಆಗಿರೋದು ನಮ್ದು ಅದೇ ಅಲ್ಲ, ಮ್ಯಾಥ್ಸ್ ಅಲ್ಲಿ. ಸೊ ಅದು ಮಾತ್ರ ಮಾಡ್ಲಿಕ್ಕೆ ಆಗೋದು. ಸಾಕು. ಎಣ್ಣೆ ಹಾಕಿ ಸರ್. ಸೊ
ಸೊ ಟೀಚರ್ಸ್ಗೆಲ್ಲ ಬೆಳಗ್ಗೆ ಬೇಗ ದೌಡ್ ಜಾಸ್ತಿ ಹೌದು. ಆವಾಗ ಮನೆ ಮಂದಿ ಎಲ್ಲ ಹೆಲ್ಪ್ ಮಾಡ್ತಾರ ಹೇಗೆ? ಹೆಲ್ಪ್ ಮಾಡ್ತಾರೆ, ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ, ಮಗಳು ಹೆಲ್ಪ್ ಮಾಡ್ತಾಳೆ. ಚಪಾತಿ ಮಾಡ್ಬೇಕ್ರೆ ಮಗಳು ಬರ್ತಾಳೆ ಹೆಲ್ಪ್ ಮಾಡ್ಲಿಕ್ಕೆ. ಮಗಳು ಎಷ್ಟು ಏಜ್? ಅವಳು 8th ಸ್ಟ್ಯಾಂಡರ್ಡ್. 8th? ಓ, ನಿಮ್ಮನ್ನ ನೋಡುವಾಗ ಗೊತ್ತಾಗ್ತಾ ಇಲ್ಲ. ಸೊ ಈಗಷ್ಟೇ ಮದುವೆ ಆಗಿದೆ ಏನೋ ಅನ್ಕೊಂಡಿದ್ದೆ. ಮಗ 5th ಸ್ಟ್ಯಾಂಡರ್ಡ್, ಇಬ್ರು ಮಕ್ಕಳು ಇದ್ದಾರೆ. ವೆರಿ ನೈಸ್. ಆಫ್ ಮಾಡಿ ಗ್ಯಾಸ್. ಸೊ ಬಿಸಿ ಬಿಸಿ ಆದಂತ ಪಾಲಕ್ ಚಪಾತಿ ರೆಡಿ. ಬಿಸಿ ಬಿಸಿ ಪಾಲಕ್ ಚಪಾತಿ ರೆಡಿ ಆಗಿದೆ, ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿ ಆದಂಥ ಪಾಲಕ್ ಚಪಾತಿ ಏನೋ ರೆಡಿ ಆಗಿದೆ. ಐ ಗೆಸ್ ಅದಕ್ಕೆ ಖಾರ ಎಲ್ಲ ಹಾಕಿರೋದ್ರಿಂದ ಹಾಗೆ ತಿನ್ಬೋದು ಅಂತ ನನ್ನ ಅನಿಸಿಕೆ. ಬಟ್ ಇದಕ್ಕೆ ಕಾಂಬಿನೇಷನ್ ಆಗಿ ಟೊಮ್ಯಾಟೊ ಗೊಜ್ಜು ಕೂಡ ಬೇಕು ಅಂತ ಹೇಳಿದ್ದಾರೆ. ಬಟ್ ಇದನ್ನು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಪಾಲಕ್ ಚಪಾತಿ ತಯಾರಿಸೋ ವಿಧಾನ: ಮೊದಲು ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಪಾಲಕ್ ಸೊಪ್ಪನ್ನು ಬೇಯಿಸಿ, ಇನ್ನೊಂದೆಡೆ ಹಸಿಮೆಣಸು, ಶುಂಠಿ, ಬೇಯಿಸಿದ ಪಾಲಕ್ ಸೊಪ್ಪನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಪಾಲಕ್ ಪೇಸ್ಟ್, ಸೊಪ್ಪನ್ನು ಬೇಯಿಸಿದ ನೀರು ಹಾಕಿ ಕಲಸಿಕೊಳ್ಳಿ. ಆನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ನಾದಿಕೊಂಡು 10 ನಿಮಿಷ ನೆನೆಯಲು ಇಡಿ. ಬಳಿಕ ತೆಳುವಾಗಿ ಲಟಿಸಿ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಪಾಲಕ್ ಚಪಾತಿ ರೆಡಿ. ಸೊ ಒಂದು ರೆಸಿಪಿ ಆಯಿತು. ಸೊ ನೆಕ್ಸ್ಟ್ ಟೊಮ್ಯಾಟೊ ಗೊಜ್ಜು ರೆಡಿ ಆಗೋದಕ್ಕಿದೆ. ಸೊ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಳೋ ಅಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೋರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಸೊ ಇನ್ನೊಂದು ನಮಗೆ ಪ್ರಾಮಿಸ್ ಮಾಡಿದ್ದಾರೆ. ಸೊ ಟೊಮ್ಯಾಟೊ ಗೊಜ್ಜು ಮಾಡ್ಕೊಡ್ತೀನಿ ಅಂತ ಹೇಳಿ ಯಾವ ರೀತಿ ಮಾಡೋದು ಬನ್ನಿ ಅವ್ರನ್ನೇ ಕೇಳೋಣ. ಚೇತನಾ ಅವರೇ, ಈಗ ಟೊಮ್ಯಾಟೊ ಗೊಜ್ಜು ಪಾಲಕ್ ಚಪಾತಿಗೆ ಕಾಂಬಿನೇಷನ್. ಅದಕ್ಕೆ ಕಾಂಬಿನೇಷನ್ ಬರೀ ಅದಕ್ಕೆ ಮಾತ್ರವ ಕಾಂಬಿನೇಷನ್ ಅಲ್ಲ, ಅದಕ್ಕೆ ಮೊಟ್ಟೆ ಎಲ್ಲ ಸೇರಿಸಿ ಬೇರೆ ಸಹ ಮಾಡ್ಬೋದು, ಮಕ್ಕಳಿಗೆ ಖುಷಿ ಆಗೋದಿದ್ರೆ. ಓಕೆ, ಇದು ಅದಕ್ಕೆ ಕಾಂಬಿನೇಷನ್. ಸರಿ, ಹೇಗೆ ಸ್ಟಾರ್ಟ್ ಮಾಡೋಣ? ಬಾಣಲಿ ಫಸ್ಟ್ ಗ್ಯಾಸ್ ಆನ್ ಮಾಡಿ, ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಹಾಕ್ಬೇಕಾ? ಹಾಂ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ಚೂರು ಹಾಕಿ ಬೇಕಾ? ಎಸ್, ಸಾಕು. ಯಾಕೆ ಅಂತ ನೀವು ಕೇಳಿದರೆ ಎಲ್ಲವೂ ಕೂಡ ಹೆಲ್ದಿ. ಇದು ವಿಟಮಿನ್ A, D, E ಎನ್ರಿಚ್ಡ್ ಆಯಿಲ್. ಸೊ ಹಾಗಾಗಿ ಮತ್ತೆ ಇದು ಕೊಲೆಸ್ಟ್ರಾಲ್ ಫ್ರೀ. ಹಾಗಾಗಿ ಯಾವುದೇ ಏಜ್ನವ್ರಿಗೂ, ಮಕ್ಕಳು ಆಗಿರಲಿ, ನಮಗೂ ಕೂಡ ಒಳ್ಳೆಯದು. ಹೆಲ್ತ್ ಈಸ್ ಇಂಪಾರ್ಟೆಂಟ್ ಅಲ್ವಾ? ಎಕ್ಸಾಕ್ಟ್ಲಿ. ಎಲ್ಲಕ್ಕಿಂತ ಅದೇ ಫಸ್ಟ್. ಮತ್ತೆ ಆರೋಗ್ಯಕ್ಕೆ ಉತ್ತಮವಾಗಿರುವಂಥದ್ದು ಆದಷ್ಟು ನಾವು ನಮ್ಮ ಅಡುಗೆ ಮನೆಯಲ್ಲಿ ಇದು ಎಣ್ಣೆ ಆಗಿರಲಿ ಅಥವಾ ಮಸಾಲೆಗಳು, ಅದು ಕೂಡ ಅರುಣಾ ಮಸಾಲ ಎಲ್ಲ ಫ್ರೆಶ್ಲಿ ಪೌಂಡೆಡ್, ಅದರಲ್ಲೂ ಕೂಡ ಅದಕ್ಕೆ ಏನು ಪ್ರಿಸರ್ವೇಟಿವ್ ಆ್ಯಡ್ ಆಗಿರೋದಿಲ್ಲ ಅಂತ ಎಲ್ಲ ಐಟಮ್ಸ್ ನಾವು ಯೂಸ್ ಮಾಡ್ತೀವಿ. ಓಕೆ, ಫಸ್ಟ್ ಒಗ್ಗರಣೆಗೆ ಜೀರಿಗೆ ಹಾಕಿ. ಬೆಳ್ಳುಳ್ಳಿ, ಜೀರಿಗೆ, ಬೆಳ್ಳುಳ್ಳಿ, ಬೇಕಾದ್ರೆ ಕರಿಬೇವು ಸೊಪ್ಪು ಹಾಕ್ಬೋದು. ಹಾಂ. ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೇನೆ, ತೊಂದರೆ. ಓಕೆ. ಚಾಪ್ಡ್ ಆನಿಯನ್, ಆನಿಯನ್ ಚಂದ ಫ್ರೈ ಆಗ್ತದೆ. ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು? ಅಷ್ಟೇನಿಲ್ಲ, ಓಕೆ, ಸ್ವಲ್ಪ ಫ್ರೈ ಆದರೆ ಸಾಕು. ಸೊ ಬೆಳಗ್ಗೆ ಟಿಫನ್ಗೆ ಎಲ್ಲ ಮಾಡ್ಕೊಳ್ಳುವಾಗ ನೀವು ಎಲ್ಲ ಒಬ್ಬರೊಬ್ರದ್ದು ಒಂದೊಂದು ಬೇಡಿಕೆ ರೀತಿ ಮಾಡ್ತೀರಾ? ಇಲ್ಲ, ಎಲ್ಲರ ಡೈಲಿ ಬೇಡಿಕೆ ಇದ್ದೇ ಇರ್ತದೆ ನಮ್ಮ ಮನೆಯಲ್ಲಿ. ಮಕ್ಕಳದ್ದು ಬೇಡಿಕೆ ಇರುತ್ತೆ. ಒಬ್ಬರಿಗೆ ಅದು ಬೇಡ, ಒಬ್ಬರಿಗೆ ಇದು ಬೇಡ, ಅಷ್ಟೇ ಅವ್ರದ್ದು. ನೀರು ದೋಸೆ ಆದ್ರೆ ನನಗೆ ಬೇಡ, ಇನ್ನೊಂದು ತಿಂಡಿ ಆದ್ರೆ ನನಗೆ ಬೇಡ. ಅದನ್ನ ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಿ? ಆಲ್ಮೋಸ್ಟ್ 2 ಬ್ರೇಕ್ಫಾಸ್ಟ್ ಬೇಕಾಗುತ್ತೆ.
ಸೊ ಹೆಚ್ಚಿನ ದಿನ ಎರಡೆರಡು ಬ್ರೇಕ್ಫಾಸ್ಟ್ ಇರ್ತದೆ, ಒಂದೊಂದ್ ಸಲ ಮಾತ್ರ ಒಂದೇ, ಕೆಲವು ಸಲ. ಹೆಚ್ಚು ಬಿಸಿ ಶೆಡ್ಯೂಲ್ ಇರುತ್ತಲ್ಲ, ಅಂದ್ರೆ ನಿಮ್ಗೆ ನಂದು ಹಸ್ಬೆಂಡ್ ಕೂಡ ಲೆಕ್ಚರರ್, ಸೊ ಎಲ್ಲರಿಗೂ ಟಿಫಿನ್ ಪ್ಯಾಕ್ ಆಗ್ಬೇಕು ಮಾರ್ನಿಂಗ್, ಸ್ವಲ್ಪ ಬಿಸಿ ಶೆಡ್ಯೂಲ್ ಮಾರ್ನಿಂಗ್. ಓಕೆ ಓಕೆ ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಸೊ ಪೌಡರ್ಸ್ ಬಗ್ಗೆ ಹೇಳಿದೆ. ಸೊ ಇದು ಅರುಣಾ ಮಸಾಲದವರ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸ್ವಲ್ಪ ಸಾಕಾ? ಎಸ್, ಅಷ್ಟೇ. ಸ್ವಲ್ಪ ಹಾಕಿದ್ರು ಕೂಡ ಒಳ್ಳೆ ಘಮ ಘಮ ಅಂತ ಬರ್ತಿದ್ಯಾ? ಬರ್ತಾ ಇಲ್ವಾ? ಬರ್ತಾ ಇದೆ. ಸಾಕು ಫ್ರೈ. ಟೊಮೆಟೊ ಹಾಕು. ಟೊಮೆಟೊ ಸ್ವಲ್ಪ ಜಾಸ್ತಿ ಇದಕ್ಕೆ, ಟೊಮೆಟೊ ಗೊಜ್ಜಲ್ಲ. ಓಕೆ. ಬೇಯಬೇಕು, ಟೊಮೆಟೊ ಫುಲ್ ಸ್ಮ್ಯಾಶ್ ಆಗಬೇಕು, ಬೆಂದು. ಸಾಲ್ಟ್ ಹಾಕು. ಸೊ ಇದು ಯಾವುದೇ ರೀತಿಯಾದಂತ ಚಪಾತಿ ರೆಗ್ಯುಲರ್ ಚಪಾತಿಗೂ ಚೆನ್ನಾಗಿರುತ್ತೆ. ಇದು ಗೊಜ್ಜು ಅಂದ್ರೆ ತೀರಾ ಥಿಕ್ಕಾಗಿರುತ್ತೆ. ಸ್ವಲ್ಪ ತುಂಬಾ ತಿಕ್ಕಲ್ಲ. ಸೊ ಅದನ್ನೇ ತೆಳು ಮಾಡ್ಕೊಂಡ್ರೆ ಅನ್ನದ ಜೊತೆಗೆ ಕಲ್ಸಿ. ಅನ್ನಕ್ಕಷ್ಟು ಟೇಸ್ಟ್ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ಗರಂ ಮಸಾಲೆ ಎಲ್ಲ ಹಾಕ್ತೇವಲ್ಲ, ಸ್ವಲ್ಪ ಸ್ವಲ್ಪ ಗರಂ ಮಸಾಲೆ. ಅನ್ನಕ್ಕಿಂತ ಚಪಾತಿ ಆ ಥರ ಐಟಮ್ಸಿಗೆ ಚೆಂದ ಆಗುತ್ತೆ. ಸ್ವಲ್ಪ ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ ಹಾಕ್ಬೇಕಾ? ಹಾಕಿ. ಸೊ ಅರುಣಾ ಧನಿಯಾ ಪುಡಿ ಸಾಕು. ಸಾಕಾ? ಸಾಕು. ನೆಕ್ಸ್ಟ್ ಜೀರಾ ಪೌಡರ್. ಅರುಣಾ ಜೀರಿಗೆ ಪುಡಿ ಸಾಕಾ? ಓಕೆ. ಚಿಲ್ಲಿ ಪೌಡರ್. ಸೊ ನಮ್ಮ ಅರುಣಾದವರ ಎಲ್ಲ ಪೌಡರ್ಸ್ ಇದ್ರೆ ಎಲ್ಲ ಬೇಗ ಟೊಮೆಟೊ ಖಾರ ಬರುತ್ತೆ, ಚೆನ್ನಾಗಿ. ನಾವು ಸ್ವಲ್ಪ ಖಾರ ಕಮ್ಮಿ. ಹೌದಾ? ಓಕೆ. ಸೊ ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲೆ. ಅರುಣಾ ಗರಂ ಮಸಾಲಾ ಪೌಡರ್ ಸಾಕಾ? ಸಾಕು. ನೀರು ಹಾಕ್ಬೇಕಾ ಇದಕ್ಕೆ? ಸಾಕು, ಇಷ್ಟು ಸಾಕು, ಕರೆಕ್ಟ್ ಆಗಿ. ಸೊ ಅದರದ್ದೇ ನೀರು ಬಿಟ್ಕೊಳ್ತೇವೆ ಟೊಮೆಟೊದು. ಹೌದು. ಸಾಕಿದು ರೆಡಿ ಆಯ್ತು. ರೆಡಿಯಾ? ರೆಡಿ. ಇಷ್ಟೇ? ಇಷ್ಟೇ. ಟೊಮೆಟೊ ಗೊಜ್ಜು ಫಾಸ್ಟ್ ಆಗಿ ಆಗ್ಬಿಡ್ತದೆ. ಕೊತ್ತಂಬರಿ ಸೊಪ್ಪು ಹಾಕು. ಜಟ್ಪಟ್ಟಾಗಿ ಟೊಮೆಟೊ ಗೊಜ್ಜು ತಯಾರು. ಆಫ್ ಮಾಡಲಾ? ಆಫ್ ಮಾಡಿ. ಸೊ ಪಾಲಕ್ ಚಪಾತಿ ಆ್ಯಂಡ್ ಟೊಮೆಟೊ ಗೊಜ್ಜು ಟುಡೇ ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್. ಪಾಲಕ್ ಚಪಾತಿ ಜೊತೆಗೆ ಟೊಮ್ಯಾಟೊ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಒಳ್ಳೆ ಘಮ ಬರ್ತಾ ಇದೆ, ಹುಳಿ ಹುಳಿಯಾಗಿ ಖಾರ ಖಾರ ತುಂಬ ಚೆನ್ನಾಗಿರುತ್ತೆ. ಸೊ ಚಪಾತಿ ಇರಲಿ ಅಥವಾ ಈಗ ಮಾಡಿದಂತಹ ಪಾಲಕ್ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿದ್ದಾರೆ. ಯಾವ ರೀತಿ ತಯಾರಿಸೋದು ಮತ್ತೊಮ್ಮೆ ನೋಡಿ. ಟೊಮ್ಯಾಟೊ ಗೊಜ್ಜು ತಯಾರಿಸುವ ವಿಧಾನ. ಮೊದಲು 3 ರಿಂದ 4 ಚಮಚದಷ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಹೆಚ್ಚಿದ ಈರುಳ್ಳಿ ಹಾಕಿ ಹುರಿಯಿರಿ. ನಂತರ ಅರುಣಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸು, ಅರುಣಾ ಧನಿಯಾ ಪುಡಿ, ಜೀರಿಗೆ ಪುಡಿ, ಮೆಣಸಿನ ಪುಡಿ, ಗರಂ ಮಸಾಲಾ ಪುಡಿ ಹಾಕಿ ಹುರಿದು ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಈಗ ರುಚಿಕರವಾದ ಟೊಮ್ಯಾಟೊ ಗೊಜ್ಜು ಚಪಾತಿಯೊಂದಿಗೆ ಸವಿಯಲು ಬಲು ಚೆನ್ನ. ಯಾ ಮೇಡಮ್, ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ಬ್ರೇಕ್ಫಾಸ್ಟ್ ಅಲ್ವಾ? ಇದು ಬಹುಶಃ ಊಟಕ್ಕೂ ಚೆನ್ನಾಗಿರುತ್ತೆ. ಊಟಕ್ಕೂ ಫಸ್ಟ್ ಸ್ಟಾರ್ಟ್ ನೈಟ್ಗೆ ಲೈಟ್ ಫುಡ್ ಆಗಿ. ಸೊ ಟೇಸ್ಟ್ ನೋಡೋಣ. ನೋಡಿ. ಸೊ ನಾನು ಬರೀ ಇಷ್ಟನ್ನೇ ಫಸ್ಟ್ ನೋಡಬೇಕು.
ಯಾಕೆಂತ ಹೇಳಿದ್ರೆ ಖಾಲಿ ಅಷ್ಟರಲ್ಲೇ ತಿನ್ನೋಕ್ಕಾಗತ್ತಾ ಇಲ್ವಾ ಅಂತೇಳಿ. ನೀವೇ ಮಾಡಿದ್ದು ತಗೊಳ್ಳಿ. ನಾವೇ ಮಾಡಿದ್ದಕ್ಕೆ ಸ್ವಲ್ಪ ಹೆದರಿಕೆ ಜಾಸ್ತಿ. ಆ್ಯಕ್ಚುಲಿ ನೀವು ಹೇಳಿದ ಪ್ರಕಾರ ಇದರಲ್ಲಿ ಖಾರ ಇದೆ, ಆದರೆ ಗೊಜ್ಜು ಬೇಕು. ಬೇಕೇ ಬೇಕು. ಎಸ್. ಸೊ ಫಸ್ಟ್ ಬರೀ ಅಷ್ಟನ್ನೇ ನೋಡ್ತೀನಿ. ಓಕೆ, ತಗೊಳ್ಳಿ ನೀವು ಕೂಡ. ಹಾಂ ಸರಿ. ಸೊ ಖಾರ ಬೇಕು ಅಂತಂದವರಿಗೆ ಮೆಣಸೆ ಬಂದ್ಬಿಡ್ತು. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಚೆನ್ನಾಗಿದೆಯಾ? ಇದ್ರ ಜೊತೆಗೆ ಕಾಂಬಿನೇಷನ್ ಗ್ಯಾರಂಟಿ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಓಕೆ ಮಧ್ಯಾಹ್ನ ಊಟ ಟೈಮ್ ತಿನ್ನೋಣ, ಅದಕ್ಕೇನಂತೆ. ಚೆನ್ನಾಗಿದೆಯಾ? ಒಳ್ಳೆ ಕಾಂಬಿನೇಷನ್. ನಾನು ಅನ್ಕೊಂಡೆ ಚಟ್ನಿನೂ ಆಗುತ್ತಾ ಚಟ್ನಿ ಇಲ್ಲ, ಟೊಮೆಟೊ ಗೊಜ್ಜೆ ಚೆನ್ನಾಗಿ, ತುಂಬ ಚೆನ್ನಾಗಿ. ಹೌದು, ವೆರಿ ನೈಸ್ ಕಾಂಬಿನೇಷನ್. ಆ್ಯಕ್ಚುಲಿ ವೆರಿ ಟೇಸ್ಟಿ ಆ್ಯಂಡ್ ಕ್ವಿಕ್ ರೆಸಿಪಿ. ಹೌದು ಅಲ್ವಾ? ಇದು ಕಲಸಿ ಇಟ್ಕೊಳ್ಬೋದಾ? ಇಟ್ಕೊಳ್ಬೋದು, ತೊಂದರೆ ಇಲ್ಲ. ರಾತ್ರಿ ಇಟ್ಕೊಂಡು ಬೆಳಿಗ್ಗೆ ಮಾಡಿ ಏನಾಗಲ್ಲ. ವೆರಿ ನೈಸ್, ಸೂಪರ್. ನನ್ನ ನಾಳೆಯ ಬ್ರೇಕ್ಫಾಸ್ಟ್ ಟೆನ್ಷನ್ ನೀವು ಕಮ್ಮಿ ಮಾಡಿದ್ರಿ. ಯಾಕೆ ಗೊತ್ತಾ? ಇದನ್ನೇ ನಾನು ತಯಾರಿಸ್ತೀನಿ. ಒಳ್ಳೆ ಅಡುಗೆನ ಹೇಳ್ಕೊಡಿದ್ರಿ, ಅದಕ್ಕೋಸ್ಕರ ಇವರ ಕಾಣಿಕೆ. ಸೊ ಅನ್ನ ಎಲ್ಲ ಮಾಡುವಾಗ ಯೂಶ್ವಲಿ ಟೆನ್ಷನ್ ಇರುತ್ತೆ ಕುಚ್ಚಲಕ್ಕಿ, ಸೊ ಬೆಂದೋದ್ರೆ ಅಂತ. ಬಟ್ ಇದು ಒಳ್ಳೆ ಉದುರಾಗಿ ಬರುವಂಥ ಕುಚ್ಚಲಕ್ಕಿ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಥ್ಯಾಂಕ್ ಯು. ಅದರ ಜೊತೆಗೆ ನಮ್ಮ ಬ್ಯೂಟಿ ಸೋಪ್ ಆ್ಯಂಡ್ ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್ ಇವರ ವತಿಯಿಂದ ಕಿರುಕಾಣಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮತ್ತೊಮ್ಮೆ ಬನ್ನಿ, ನಮಗೆ ಅವಕಾಶ ಕೊಟ್ಟೋದಕ್ಕೆ ಥ್ಯಾಂಕ್ ಯು. ನಮ್ಮ ಚಾನೆಲ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಬಿಸಿಯಾದಂಥ ಟೇಸ್ಟಿ ಟ್ಯಾಂಗಿ ಟೊಮ್ಯಾಟೊ ಗೊಜ್ಜು ಸೂಪರ್ ಆಸಮ್. ಅದ್ರ ಜೊತೆಗೆ ಕಾಂಬಿನೇಷನ್ ಪಾಲಕ್ ಚಪಾತಿ ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸೂಪರ್ ರೆಸಿಪಿಯೊಂದಿಗೆ 4 ಮನೆ ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.